ಬಹುನಿರೀಕ್ಷಿತ ವಿವೋ ವಿ50 5G ಮೊಬೈಲ್ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಂಡಿದೆ. ಫೆಬ್ರವರಿ 25ರಿಂದ ಮೊಬೈಲ್ ತನ್ನ ಮೊದಲ ಮಾರಾಟವನ್ನು ಪ್ರಾರಂಭಿಸಿದೆ. ಇದರ ಲುಕ್ ಮತ್ತು ಫೀಚರ್ಸ್ ಈಗಾಗಲೇ ಮೊಬೈಲ್ ಪ್ರಿಯರ ಗಮನ ಸೆಳೆದಿದೆ. ಮಂಗಳೂರಿನ ಫಳ್ನೀರ್ನ ಹರ್ಷ ಶೋರೂಮ್ನಲ್ಲಿ ಮೊದಲ ಗ್ರಾಹಕರಿಗೆ ವಿವೋ ವಿ50 5G ಮೊಬೈಲ್ ಹಸ್ತಾಂತರ ಕಾರ್ಯಕ್ರಮವು ನಡೆಯಿತು. ಮಂಗಳೂರಿನ ಫಳ್ನೀರ್ನ ಹರ್ಷ ಶೋರೂಮ್ನಲ್ಲಿ ಗ್ರಾಹಕರಿಗೆ ವಿವೋ ವಿ50 5G ಮೊಬೈಲ್ ಅನ್ನು ಹರ್ಷ ಶೋರೂಮಿನ ಮ್ಯಾನೇಜರ್ ಶರಾಫತ್ ಅಲಿ ಅವರು ಹಸ್ತಾಂತರಿಸಿದರು. ಪ್ರಜ್ಞಾ ಒಡಿಲ್ನಾಳ ಅವರು ಮೊಬೈಲ್ನ ಫ್ಯೂಚರ್ಗಳ ಕುರಿತು ಮಾಹಿತಿ ನೀಡಿದರು. ಜೊತೆಗೆ ಸಾಕಷ್ಟು ಕ್ವಾಲಿಟೀಸ್ಗಳನ್ನು ಹೊಂದ್ಕೊಂಡಿರುವಂತಹ ದಿ ಬೆಸ್ಟ್ ಪ್ರಾಡಕ್ಟ್ ಅಂತ ಇದ್ರೆ ಅದು ಮೊಬೈಲ್ ಫೋನ್ ಅಂತ ಬಂದಾಗ ನಮ್ಗೆಲ್ರಿಗೂ ಸಿಗೋವಂಥದ್ದು ವಿವೋ ಪ್ರಾಡಕ್ಟ್ ಆಗಿರುತ್ತೆ. ವಿವೋ ಪ್ರತಿ ಬಾರಿ ಅಪ್ಡೇಟ್ ಆಗ್ತಾ ಇದೆ. ಆ ಅಪ್ಡೇಷನ್ ಜೊತೆಗೆ ಹೊಸ ಫೀಚರ್ಸ್ಗಳನ್ನು ಕೂಡ ಕೊಡ್ತಾ ಇದೆ. ಅದರಲ್ಲಿ ಕಲರ್ಸ್ ಆಗಿರ್ಬೋದು, ಒಂದಷ್ಟು ಎಕ್ಸ್ಕ್ಲೂಸಿವ್ ವೆಡ್ಡಿಂಗ್ ಪೋರ್ಟ್ರೇಟ್ಸ್ ಆಗಿರ್ಬೋದು, ಆರ್ಎಲ್ಸ್ ಝಾಯ್ ಸ್ಟೈಲ್ ಇರುವಂತಹ ಪೋರ್ಟ್ರೇಟ್ಸ್ ಆಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ನಮಗೆ ಕೊಡ್ತಾ ಇರುವಂಥದ್ದು ನಮ್ಮ ವಿವೋ ಬ್ರ್ಯಾಂಡ್. ಈ ಬಾರಿ ಸ್ಪೆಷಲ್ ಆಗಿ ನಮ್ಮ ಹರ್ಷದಲ್ಲಿ ಲಾಂಚ್ ಆಗ್ತಾ ಇದೆ ವಿವೋ ವಿ50. ಸ್ಪೆಷಲ್ ಏನಪ್ಪಾ ಅಂದರೆ 3 ತಾರೀಕು ತನಕ ನೀವೇನಾದರೂ ವಿವೋ ವಿ50 ಬೈ ಮಾಡ್ತೀರಾ ಅಂತ ಇದ್ರೆ ನಿಮಗೋಸ್ಕರ ಸ್ಪೆಷಲ್ ಗಿಫ್ಟ್ ಕೂಡ ವೆಯ್ಟ್ ಮಾಡ್ತಾ ಇದೆ. ನೀವು ಡೆಫಿನೆಟ್ಲಿ ಬಂದು ಹರ್ಷದಲ್ಲಿ ನಮ್ಮ ವಿವೋ ಮೊಬೈಲನ್ನು ಪರ್ಚೇಸ್ ಮಾಡ್ಬೋದು ಅನ್ನೋದು ನಮ್ಮೆಲ್ಲರ ಒಂದು ಮಾತು ಕೂಡ ಆಗಿದೆ. ಈ ವೇಳೆ ಗ್ರಾಹಕರಾದ ಸುಧಾಕರ್, ವಿವೋ ಪ್ರಮೋಟರ್ ಸಂದೀಪ್ ಶೆಟ್ಟಿ, ವಿವೋ ಟೀಮ್ ಲೀಡರ್ ಸಚಿನ್, ಮಾಧವ, ಲೆಸ್ಟನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಂದು ವಿವೋ ವಿ50 5G ಮೊಬೈಲ್ ಖರೀದಿಯ ಜೊತೆಯಲ್ಲಿ ಉಚಿತವಾಗಿ ಬ್ಲೂಟೂತ್ ಅನ್ನು ಗ್ರಾಹಕರಿಗೆ ನೀಡಲಾಯಿತು. ಇನ್ನು ಕ್ರೆಡಿಟ್ ಕಾರ್ಡ್ ಮೇಲೆ %10 ಕ್ಯಾಶ್ ಬ್ಯಾಕ್ ನೀಡಲಾಗುತ್ತದೆ. ಮೊಬೈಲ್ ವಿಶೇಷತೆಯನ್ನು ಹೇಳುವುದಾದರೆ ವಿವೋ ವಿ50 ಫೋನ್ 3 ಸ್ಟೋರೇಜ್ ರೂಪಾಂತರಗಳಲ್ಲಿ ಖರೀದಿಗೆ ಲಭ್ಯವಿದೆ. ಇದು ಕ್ವಾಲ್ಕಾಮ್ನ ಸ್ನ್ಯಾಪ್ ಡ್ರ್ಯಾಗನ್ 7 Zen 3 ಪ್ರೊಸೆಸರ್ನೊಂದಿಗೆ ಕೆಲಸ ನಿರ್ವಹಿಸುತ್ತದೆ. ಈ ಫೋನ್ನಲ್ಲಿ 3 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾಗಳು ಲಭ್ಯವಿದೆ ಹಾಗೂ 6.77 ಇಂಚಿನ ದೊಡ್ಡ ಡಿಸ್ಪ್ಲೇಯನ್ನು ಹೊಂದಿದೆ. ಹಾಗೆ 12 GB ರ್ಯಾಮ್, 512 GB ಸ್ಟೋರೇಜ್, 6000 mAh ಬ್ಯಾಟರಿ ಮತ್ತು 90 ವ್ಯಾಟ್ ವೇಗದ ಚಾರ್ಜಿಂಗ್ ಸೇರಿದಂತೆ ಹಲವು ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.